ಪುತ್ತೂರಿನ ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಳೆಯ ಕಟ್ಟಡವನ್ನ ಸರ್ಕಾರದ ಯಾವುದೇ ಅನುದಾನವನ್ನ ಬಯಸದೆ ನವೀಕರಿಸುವ ಕೆಲಸವನ್ನ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದ ಹಾಗೂ ಸ್ಥಳೀಯರು ಸೇರಿ ಮಾಡಿದ್ದಾರೆ. ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಅಭಿವೃದ್ಧಿ ಕೆಲಸ ನಡೆದಿದ್ದು, ವಿದ್ಯಾರ್ಥಿಗಳು ಕೂಡ ತಮ್ಮ ಶಾಲೆಯ ಅಭಿವೃದ್ಧಿ ಕೆಲಸದಲ್ಲಿ ಬಹಳ ಸಕ್ರಿಯತೆಯಿಂದ ತೊಡಗಿಕೊಂಡಿದ್ದಾರೆ. ಇದರ ಜೊತೆಗೆ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯದಲ್ಲಿ ಕೈಜೋಡಿಸಿದ್ದಾರೆ. ಪಬ್ಲಿಕ್ ಓದು ಬರವಂತ ಇತ್ತನೇ ಕೇಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಒಂದು ನೂತನ ಹಳೆಯ ಕಟ್ಟಡವನ್ನು ನವೀಕರಣಗೊಳಿಸುವಂಥ ಮತ್ತು ಸಮಗ್ರವಾದ ಅಭಿವೃದ್ಧಿಯನ್ನು ಸರ್ಕಾರದ ಅನುದಾನವು ಯಾವುದನ್ನು ಕಾಯದೆ ಇವತ್ತು ಸ್ಥಳೀಯವಾಗಿ ಹಳೆ ವಿದ್ಯಾರ್ಥಿಗಳನ್ನು ಮತ್ತು ಈ ಭಾಗದಲ್ಲಿ ದುಡಿತಿರುವ ಶಿಕ್ಷಕರು ಮತ್ತು ಈ ಸಂಸ್ಥೆಯ ಮತ್ತು ಈ ಭಾಗದ ಕೌನ್ಸಿಲರ್ ಆಗಿದ್ದಂಥ ಮತ್ತು ಈ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಆಗಿರುವಂಥ PG ಜಗನ್ನಿವಾಸರವರ ನೇತೃತ್ವದಲ್ಲಿ ಈ ಸಂಸ್ಥೆಯ ಶಿಕ್ಷಕಿಯವರ ಗೀತಾರವರ ಮುಂದಾಳತ್ವದಲ್ಲಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಸುಮಾರು 25 ಲಕ್ಷಕ್ಕಿಂತ ಮಿಗಿಲಾದ ಒಂದು ಅನುದಾನವನ್ನು ಸ್ವಯಂ ಪ್ರೇರಿತವಾಗಿ ಶಾಲೆಯ ಅಭಿವೃದ್ಧಿಗಾಗಿ ವಿನಿಯೋಗ ಮಾಡಿ ಸಂಪೂರ್ಣವಾಗಿ ಒಂದು ಕಟ್ಟಡದ ನವೀಕರಣಗೊಳಿಸುವಂಥ ಕಾಮಗಾರಿಯನ್ನು ನಾವೆಲ್ಲ ಕಂಡು ಅತ್ಯಂತ ಹೆಮ್ಮೆ ಪಟ್ಟಿದ್ದೇವೆ. ಇಂಥ ಒಂದು ಕಾರ್ಯವನ್ನು ಮಾಡುವಂಥದ್ದು ಶ್ಲಾಘನೀಯ. ಇವತ್ತು ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕನಾಗಿ ನಾನು, ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸುವುದರ ಜೊತೆಗೆ ನಾವು ನೆರೆಕರೆಯ ಶಾಲೆಯವರಾಗಿದ್ದುಕೊಂಡು ಇಂಥ ಒಂದು ಸರ್ಕಾರಿ ಶಾಲೆಯನ್ನು, ಸರ್ಕಾರಿ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸುವ ಕಾರ್ಯಕ್ಕೆ ನಮ್ಮ ಕಡೆಯಿಂದಲೂ ಪೂರ್ಣ ರೀತಿಯ ಸಹಕಾರವನ್ನು ಮತ್ತು ಇಡೀ ತಾಲೂಕಿನಿಂದ ಎಲ್ಲ ಸಂಸ್ಥೆಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಇತರ ಜನಪ್ರತಿನಿಧಿಗಳು ಈ ಸಂಸ್ಥೆಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿಕೊಂಡು, ಮುಖ್ಯವಾಗಿ ಇಂಥ ಒಂದು ಕಾರ್ಯವನ್ನು ಯಾರು ಮಾಡ್ತಾ ಇದ್ದಾರೋ, ಇಲ್ಲದಿದ್ದರೆ ಎಲ್ಲವನ್ನು ನಾವು ಸರ್ಕಾರದಿಂದ ನಿರೀಕ್ಷೆಯನ್ನು ಮಾಡ್ತೇವೆ. ಆದರೆ ಸರ್ಕಾರದ ಎಲ್ಲ ನಿರೀಕ್ಷೆಗಳಿಗಿಂತ ಮೀರಿ ಈ ಒಂದು ಸಂಸ್ಥೆಯಲ್ಲೇ ವಿದ್ಯಾಭ್ಯಾಸವನ್ನು ಪಡೆದಂಥ ಈಗಾಗಲೇ ಬಹಳಷ್ಟು ಮಂದಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ಬೋದು, ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ಬೋದು, ಇವರನ್ನೆಲ್ಲರನ್ನು ತೊಡಗಿಸಿಕೊಂಡು ಮಾಡುವಂಥ ಒಂದು ಕಾರ್ಯ ನಿಜವಾಗಿ ಶ್ಲಾಘನೀಯ. ನಾವು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಮೊದಲೇ ಗಮನಿಸಿದ್ದೇವೆ. ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ. ಇವತ್ತು ನಾವು ಈ ಒಂದು ಸಂಸ್ಥೆಗೆ ಭೇಟಿ ನೀಡಿ ನೋಡುವಾಗ ಈ ಒಂದು ಅದ್ಭುತವಾದ ಕೆಲಸ ಕಾರ್ಯಗಳ ಬಗ್ಗೆ ನಾನು ಸಂಪೂರ್ಣವಾಗಿ ಈ ಒಂದು ಸಂಸ್ಥೆಗೆ ಶುಭವನ್ನು ಹಾರೈಸಿ ಈ ಕಾರ್ಯಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡಲು ಬಯಸಿದ್ದೇನೆ. ನಮ್ಮ ವಿದ್ಯಾರ್ಥಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನ ಇನ್ನಷ್ಟು ವಿದ್ಯಾರ್ಥಿಗಳ ಅಗತ್ಯತೆ ಇದ್ದರೆ ನಾವು ಅವರನ್ನು ಇದರಲ್ಲಿ ತೊಡಗಿಸಿಕೊಳ್ತೇವೆ. ಈ ಒಂದು ಕಾರ್ಯ ಅತ್ಯಂತ ಯಶಸ್ವಿಯಾಗಲಿ ಅಂತೇಳಿ ನಾನು ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ.